ಉದಯವಾಣಿಯ ಪತ್ರಿಕಾ ವಿತರಕರಾದ ಸಾಸ್ತಾನ ಪಾಂಡೇಶ್ವರದ ನಿವಾಸಿ ಚಂದ್ರಶೇಖರ್ ಮಯ್ಯ ಅವರು ತನ್ನ ಅಜ್ಜಿಯ ನೆನಪಿಗಾಗಿ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಸ್ತಾನ ಪಾಂಡೇಶ್ವರದಲ್ಲಿ ನಿರ್ಮಿಸಿದ ಉಭಯ ಬಸ್ಸು ತಂಗುದಾಣಗಳ ಉದ್ಘಾಟನೆ ನಿನ್ನೆ ನೆರವೇರಿತು. ಮಯ್ಯ ಅವರು ಸ್ವಂತ ಹಣವನ್ನು ವಿನಿಯೋಗಿಸಿ ಪಾಂಡೇಶ್ವರದಲ್ಲಿ ಉಡುಪಿ ಕುಂದಾಪುರ ಮಾರ್ಗದ ಈಶ್ವರ ಮಠದ ಎದುರು ದಿವಂಗತ ನರಸಿಂಹ ತುಂಗ ಸ್ಮರಣಾರ್ಥ ಮತ್ತು ಕುಂದಾಪುರ ಉಡುಪಿ ಮಾರ್ಗದಲ್ಲಿ ಚರ್ಚ್ ಶಾಲೆಯ ಪಕ್ಕದಲ್ಲಿ ದಿವಂಗತ ನಾಗವೇಣಿ ಅಮ್ಮನವರ ಸ್ಮರಣಾರ್ಥ ತಂಗುದಾಣಗಳನ್ನು ನಿರ್ಮಿಸಿದ್ರು. ಉಡುಪಿ ಪೇಚಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ತಂಗುದಾಣ ಉದ್ಘಾಟಿಸಿ ಮಾತನಾಡಿ, ಪರಿಶುದ್ಧವಾದ ಮನಸ್ಸಿನಿಂದ ಮಾಡುವ ಸಮಾಜ ಸೇವೆಯು ಶ್ರೇಷ್ಠ, ದೇವರಿಗೆ ಪೂಜೆಗೆ ಸಮಾನವಾದುದು. ಅದೇ ರೀತಿ ಚಂದ್ರಶೇಖರ್ ಮಯ್ಯ ಅವರು ಅಜ್ಜಿಯ ನೆನಪಿಗಾಗಿ ನಿರ್ಮಿಸಿರುವ ಈ ತಂಗುದಾಣ ಅತ್ಯಂತ ಶ್ರೇಷ್ಠವಾದ ಸೇವೆಯಾಗಿದೆ. ಸಮಾಜದಲ್ಲಿ ಎಲ್ಲರೂ ತಮ್ಮಿಂದಾದ ಸೇವೆಯನ್ನು ಈ ರೀತಿ ನೀಡಬೇಕು ಎಂದರು. ಪುರೋಹಿತ ವೇದಮೂರ್ತಿ ಮಧುಸೂದನ ಬಾಯರಿ ಮಯ್ಯ ಅವರ ತಾಯಿ ಶ್ರೀಮತಿ ಮಯ್ಯ, ಪತ್ನಿ ಅರ್ಚನಾ ಮಯ್ಯ, ನಾಗಪಾತ್ರಿ ಸುಬ್ರಹ್ಮಣ್ಯ ಮಧ್ಯಸ್ಥ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಾಜಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹೆದ್ದಾರಿಯ ಇಕ್ಕೆಲೆಗಳಲ್ಲಿ 2 ತಂಗುದಾಣಗಳನ್ನು ನಿರ್ಮಿಸಿ, ಜೊತೆಗೆ ಪರಿಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪಕ್ಕದಲ್ಲಿಯೇ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಕೃಷಿಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ಪರಿಶುದ್ಧವಾದ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕೃಷ್ಣನ ಅನುಗ್ರಹ ನಿತ್ಯ ನಿರಂತರ ಇರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಾನವರು ನಾವು ಈ ಸಮಾಜದಿಂದ ತುಂಬ ಪಡೆದಿರ್ತೇವಂತೆ. ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಜೀವನ ಅವಶ್ಯಕತೆ ಅನ್ನೋದು ಅತ್ಯಲ್ಪ. ಹಸಿದಾಗ ಆಹಾರ ಸಿಕ್ಕರೆ ಮುಗಿಯಿತು, ದಣಿದಾಗ ವಿಶ್ರಮಿಸಿಕೊಳ್ಳಿಕ್ಕೆ ಒಂದಿಷ್ಟು ತುಂಡು ಭೂಮಿ ಸಿಕ್ಕರೆ ಮುಗಿದೋಯಿತು. ಆದರೆ ಮಾನವರಿಗೆ ಹಾಗಲ್ಲ, ಅನೇಕ ಬೇಕುಗಳು. ಆ ಬೇಕುಗಳನ್ನೆಲ್ಲ ನಾವು ಪೂರೈಸಿಕೊಂಡಿದ್ದೇವೆ ಈ ಸಮಾಜದಿಂದ, ಈ ಪ್ರಕೃತಿಯಿಂದ.